ದೇವರ ಏಪಲ ನಮ್ಮೊಟ್ಟಿಗೆ ಉಳ್ಳಿருந்து ಎನ್ನಿದು ಅರ್ಪಣೆ ಮನಸ್ಸಿಗೆ ಸೇವೆ ಮಾಡ್ತಂಡ ದೇವರನ ಎಂಬುತಿಕೆರ ಸಾಧ್ಯ ಅಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೇರು ಕದ್ರದ ಶ್ರೀ ಮಂಜುನಾಥ ದೇವರನ ಬ್ರಹ್ಮಕಲಶದ ಆಜನೆ ಧಾರ್ಮಿಕ ಸಭೆಟಾರ ಪಾತೀರಿಯರು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಅಂಗರೆ ಬ್ರಹ್ಮಕಲಶದಲ್ಲಿ ಕೊಡು ಆಜನೆ ದಿನದ ಧಾರ್ಮಿಕ ಸಭೆ ಇತ್ತಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಕಾರ್ಯಕ್ರಮ ಉದ್ದೀಪನ ಮಲ್ತೇರು ಭಕ್ತಿ ಸೇವೆಡ್ದು ದೇವರನ ಸಾನ್ನಿಧ್ಯ ಹೆಚ್ಚಾಪುಂಡು ಅವೇಕ್ ಬ್ರಹ್ಮಕಲಶ ಒಂಜಿ ಕಾರಣ ದೇವರ ಏಪಲ ನಮ್ಮೊಟ್ಟಿಗೆ ಉಳ್ಳಿருந்து ಎನ್ನಿದು ಅರ್ಪಣೆ ಮನಸ್ಸು ಸೇವೆ ಮಲ್ತಂಡ ದೇವರನ ಎಂಬುತಿಕೆರ ಸಾಧ್ಯ ಅಂದು ಹೆಗ್ಗಡೇರು ಪಂಡಿರು. ಇಲ್ಲಿ ಕೆಲವು ವಿಶೇಷತೆಗಳು ಗೋಮುಖದಿಂದ ಬರುವಂಥ ತೀರ್ಥ ಇರಬಹುದು ಅಥವಾ ಇಲ್ಲಿ ಅನೇಕ ಸಂಪ್ರದಾಯಗಳು ನಾಥ ಸಂಪ್ರದಾಯ ಬೌದ್ಧ ಸಂಪ್ರದಾಯ ಜೈನ ಇದೆಲ್ಲವನ್ನು ನಾವು ನೋಡಿದರೆ ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸ್ಥಾಪನೆ ಮಾಡುವಂಥ ಕರ್ತೃಗಳು ಅಥವಾ ಸ್ಥಾಪನೆ ಮಾಡಿದವರು ಏನೋ ಒಂದು ವಿಶೇಷತೆಯನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿಯೇ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ನಾವು ಗಮನಿಸ್ಬೋದು, ಅಲ್ಲಿ ಪರಿಣಾಮವನ್ನು ನಾವು ಗಮನಿಸಬಹುದು, ಸಾನ್ನಿಧ್ಯವನ್ನು ಗಮನಿಸಬಹುದು. ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಭಜನಾ ಸಂತಿರು ಕೊಗ್ಗಪ್ಪ, ಶಿಲ್ಪಿ ಪುಷ್ಪರಾಜ್ ಕಾಸರಗೋಡು, ಆಟದ ಕಲಾವಿದಿರು ಡಿ ಮನೋಹರ್ ಕುಮಾರ್, ಪ್ರಸಂಗ ಬರೆಪುನರ್ ನಿತ್ಯಾನಂದ ಕಾರಂತ ಪೊಳಲಿ, ಧಾರ್ಮಿಕ ದತ್ತಿ ನಿವೃತ್ತ ತಹಶೀಲ್ದಾರಿರು ಎಆರ್ ಪ್ರಭಾಕರ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಮನೋಹರ್ ಶೆಟ್ಟಿ ಬಪ್ಪನಾಡು, ಬಿಎಸ್ ಸೋಮಯಾಜಿ, ಅತ್ತವರ ಜನಾರ್ದನ ಶೆಟ್ಟಿ, ಡಾಕ್ಟರ್ ನಿಂಗಯ್ಯ, ಪ್ರದೀಪ್ ಕುಮಾರ್ ಕಲ್ಕೂರ, ಕಿಶೋರ್ ಡಿ ಶೆಟ್ಟಿ, ದಿನೇಶ್ ದೇವಾಡಿಗ, ರತ್ನಾಕರ ಜೈನ್, ಹರಿನಾಥ ಜೋಗಿ ಪಾಲ್ಗೊಂಡಿರು. ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.